ಮಕ್ಕಳಿಗೆಲ್ಲ ಈ ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅಂತ ಅನಿಸಿದಾಗ ಹೋಟೆಲ್ಗೆ ಹೋಗಬೇಕು ಅಂತಿಲ್ಲ, ಮನೆಯಲ್ಲೇ ಜಸ್ಟ್ ಒಂದೆರಡು ಆಲೂಗಡ್ಡೆ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ತುಂಬಾ ಕಮ್ಮಿ ಟೈಮಲ್ಲಿ ಮಾಡ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಬರೀ 2 ಆಲೂಗಡ್ಡೆ ಇದ್ದರೆ ಸಾಕು, ತುಂಬಾ ರುಚಿಯಾಗಿರುವಂಥ ಕ್ರಿಸ್ಪಿ ಆಗಿರುವಂಥ ಫ್ರೆಂಚ್ ಫ್ರೈಸನ್ನು ಮನೆಯಲ್ಲೇ ಮಾಡ್ಬೋದು. ಆಲೂಗಡ್ಡೆನ ಒಂದು ಸ್ವಲ್ಪ ದೊಡ್ಡದಾಗಿರುವಂಥದ್ದನ್ನು ತಗೊಳ್ಳಿ, ಯಾಕಂತಂದರೆ ಆವಾಗ ನಮಗೆ ಉದ್ದ ಸ್ಲೈಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ನೀಟಾಗಿ ಸಿಪ್ಪೆ ತೆಗೆದು ನೋಡಿ, ಈ ಥರ ಸಣ್ಣಕ್ಕೆ ಅಂದರೆ ಈ ಅಂದಾಜಲ್ಲಿ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಈ ಫ್ರೆಂಚ್ ಫ್ರೈಸಿಗೆ ನಮಗೆ ಆಲೂಗಡ್ಡೆ ಯಾವ ಹದಕ್ಕೆ ಬೇಕು, ಯಾವ ಸೈಜಿಗೆ ಬೇಕು ಆ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಮೆಥಡಲ್ಲಿ ನಾವು ಫ್ರೆಂಚ್ ಫ್ರೈಸ್ ಅಂದರೆ ಈ ಆಲೂಗಡ್ಡೆ ಕಟ್ ಮಾಡಿ ಫ್ರೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾರ್ಮಲ್ ಪ್ರೊಸೆಸಲ್ಲಿ ಸ್ವಲ್ಪ ಹೊತ್ತು ಫ್ರೀಸ್ ಮಾಡಿ ಎಲ್ಲ ಇರ್ತಾರೆ. ಇದನ್ನ ಹಾಗೆಯೇ ನಾನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದರ ಮಾಯಿಶ್ಚರ್ ಇರುತ್ತಲ್ವ, ಈ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರುತ್ತೆ, ಅದನ್ನ ತೆಗಿಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಕ್ಲೀನಾಗಿರುವಂತಹ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ಈ ಆಲೂಗಡ್ಡೆನ ಈ ಥರ ಹಾಕ್ಕೊಂಡು ನೀಟಾಗಿ ಕವರ್ ಮಾಡಿಕೊಂಡು ಸ್ವಲ್ಪ ಒತ್ತಿಬಿಟ್ಟು ಅದರ ಪಸೆ ಇರುತ್ತಲ್ವ, ನೀರಿನ ಅಂಶ ಇರುತ್ತಲ್ವ, ಅದನ್ನ ತೆಗೆದುಬಿಡಬೇಕು. ಇಲ್ಲಾಂದರೆ ನಮಗೆ ಫ್ರೆಂಚ್ ಫ್ರೈಸ್ ಪರ್ಫೆಕ್ಟಾಗಿ ಬರಲ್ಲ. ಸೊ ಎಲ್ಲ ಮಾಯಿಶ್ಚರನ್ನು ನಾನು ಟಿಶ್ಯೂ ಪೇಪರಿಂದ ಜಸ್ಟ್ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ತೆಗೆದುಬಿಡ್ತಾ ಇದ್ದೇನೆ. ಇಲ್ಲದಿದ್ದರೆ ನಾವು ಹಿಟ್ಟಿಗೆ ಮಿಕ್ಸ್ ಮಾಡಿದಾಗ ನೀರು ಬಿಟ್ಕೊಳ್ಳುತ್ತೆ. ಆದ್ದರಿಂದ ಇವಾಗ ಇದಕ್ಕೊಂದು ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು, ಜೋಳದ ಹಿಟ್ಟು ಅಂತ ಹೇಳ್ತಾರಲ್ವ, ಅದನ್ನ ಹಾಕೋಬೇಕು. ಅದಕ್ಕೆ ಚಿಟಿಕೆಯಷ್ಟು ಅರಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ, ಬೇಕಾದರೆ ಚೂರು ಗರಂ ಮಸಾಲ ಪುಡಿಯನ್ನು ಕೂಡ ಹಾಕೋಬಹುದು. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಷ್ಟರಲ್ಲೇ ಮಾಡ್ತಾ ಇದ್ದೇನೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಒಮ್ಮೆಗೆ ಹಾಕೋಬೇಡಿ, ಹಿಟ್ಟು ತುಂಬ ತೆಳ್ಳಗಾಗಬಾರ್ದು. ಯಾಕಂತಂದರೆ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇದ್ದರೂ ಕೂಡ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿದ ನಂತರ ಇವಾಗ ಆಲೂಗಡ್ಡೆನ ಹಾಕ್ಕೊಂಡು ನೀಟಾಗಿ ಕೋಟ್ ಮಾಡ್ಕೊಳ್ಳಿ. ಈ ಮೆಥಡಲ್ಲಿ ಮಾಡೋದಿದ್ರೆ ಜಸ್ಟ್ ನಮಗೆ 5ರಿಂದ 10 ನಿಮಿಷದೊಳಗಡೆ ಫ್ರೆಂಚ್ ಫ್ರೈಸನ್ನು ಮಾಡ್ಕೋಬೋದು. ಇಲ್ದಿದ್ರೆ ಆಲ್ಮೋಸ್ಟ್ ನಾವು ಫ್ರೀಸ್ ಮಾಡಿ 2 ಅವರ್ಸ್ ಇಡಬೇಕಾಗುತ್ತೆ. ನೋಡಿ, ಮಸಾಲನ ನೀಟಾಗಿ ಕೋಟ್ ಮಾಡ್ಕೊಂಡಿದ್ದೇನೆ. ಇವಾಗ ಆಯಿಲನ್ನು ಅಂದರೆ ಕುಕ್ಕಿಂಗ್ ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ನಾನು ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದು. ಆಯಿಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ನೀವು ಈ ಆಲೂಗಡ್ಡೆನ ಬಿಡಿಸಿ ಹಾಕೋಬೇಕು. ಒಂದೇ ಸರಿ ಸುರಿಯೋದಲ್ಲ, ಅಂಟ್ಕೊಳ್ಳುತ್ತೆ. ಬಿಡಿಸಿ ಹಾಕೋಬೇಕು. ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಇಟ್ಟರೆ ಹೊರಗಡೆಯಿಂದ ನಿಮಗೆ ಬೆಂದಾಗ ಕಾಣುತ್ತೆ, ಒಳಗಡೆ ಬೆಂದಿರಲ್ಲ ಮತ್ತು ಕರಟ್ ಹೋಗುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ಹಾಕಿದ ತಕ್ಷಣ 1 ನಿಮಿಷ ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ. ಆನಂತರ ನಾವು ಸೌಟನ್ನು ಹಾಕಿಬಿಟ್ಟು ಅದನ್ನ ಬಿಡಿಸಿ ಈ ಥರ ಮಗುಚಿ ಫ್ರೈ ಮಾಡ್ಕೋಬೋದು. ನಿಮಗೆ ಅಟ್ಲೀಸ್ಟ್ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಂದರೆ ಕ್ರಿಸ್ಪಿ ಆಗಬೇಕು. ಹಸಿ ಇರುವಾಗಲೇ ತೆಗಿಬೇಡಿ. ಒಂದು ಸ್ವಲ್ಪ ಗರಿ ಅನ್ನುತ್ತಲ್ವ, ನಿಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಅನಿಸೋದು. ಆವಾಗ ನಾವು ತೆಗೆದ್ಬಿಡ್ಬೋದು. ನೋಡಿ, ಒರಿಜಿನಲ್ ಸೌಂಡ್ ಹಾಕಿದ್ದೀನಿ. ಎಷ್ಟು ಗರಿ ಅಂತ ಚೆನ್ನಾಗಿರುವಂತಹ ಫ್ರೆಂಚ್ ಫ್ರೈಸ್ ಇಮ್ಮಿಡಿಯೇಟಾಗಿ ರೆಡಿಯಾಗಿದೆ. ನೋಡಿ, ಮಕ್ಕಳಿಗೆ ಯೂಶ್ವಲಿ ತುಂಬ ಇಷ್ಟ. ನನ್ನ ಮಗಳಿಗಂತೂ ಇದು ಭಯಂಕರ ಇಷ್ಟ. ಆವಾಗವಾಗ ಕೇಳ್ತಾನೆ ಇರ್ತಾಳೆ. ಎವ್ರಿ ಟೈಮ್ ಅವಳನ್ನು ಹೋಟೆಲ್ ಕರ್ಕೊಂಡೋಗಿ ಕೊಡ್ಸೋಕ್ಕಾಗಲ್ಲ. ಸೊ ನಾನು ಮನೆಯಲ್ಲೇ ಈ ಥರ ಮಾಡಿ ಕೊಡ್ತೇನೆ. ತುಂಬ ಇಷ್ಟಪಟ್ಟು ತಿಂತಾಳೆ. ಮತ್ತು ಇನ್ನೊಂದು ಏನು ಅಂತಂದರೆ, ಮಾಡಿದ ತಕ್ಷಣ ತಿನ್ನಬೇಡಿ. ನಾವಿದನ್ನ ಫ್ರೀಸ್ ಮಾಡದೇ ಇರೋದ್ರಿಂದ ಇದು ಜಾಸ್ತಿ ಟೈಮ್ ನಿಮಗೆ ಕ್ರಿಸ್ಪಿಯಾಗಿ ಉಳಿಯಲ್ಲ. ಅದರಿಂದ ಇಮಿಡಿಯೇಟಾಗಿ ತಿಂದುಬಿಡಬೇಕು. ತುಂಬಾ ರುಚಿಯಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.